ಕರ್ನಾಟಕ ಭ್ರಷ್ಟಾಚಾರದ ರಾಜಧಾನಿಯಾಗುತ್ತಿದೆ ಎಂದು ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮ್ಮದ್ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಹಂತದಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ. ಇವರ ಸರ್ಕಾರದಲ್ಲಿ ಹೋಟೆಲ್ನಲ್ಲಿರುವಂತೆ ಭ್ರಷ್ಟಾಚಾರದ ಮೆನು ಕಾರ್ಡ್ ಇರಬಹುದು. ಮುಖ್ಯಮಂತ್ರಿಯಾಗಲು, ಮಂತ್ರಿ, ಅಧಿಕಾರಿಯಾಗಲು ಇಂತಿಷ್ಟು ಕೋಟಿ ಅಂತ ಇದೆ. ಇದು ಮೆನು ಕಾರ್ಡ್ ಭ್ರಷ್ಟಾಚಾರದ ಸರ್ಕಾರ ಆಗಿದೆ. ಸರ್ಕಾರದ ಬಗ್ಗೆ ಜನ ಭ್ರಮನಿರಸರಾಗಿದ್ದಾರೆ. ಇದೊಂದು ಲೂಟಿಕೋರರ ಸರ್ಕಾರ. ಭ್ರಷ್ಟಾಚಾರ, ಮಂತ್ರಿಮಂಡಲ ಇದಿಷ್ಟೇ ಚರ್ಚೆ ಆಗುತ್ತಿವೆ. ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸರ್ಕಾರ ತಯಾರಿಲ್ಲ. ಚುನಾವಣೆಯಲ್ಲಿ ಸೋಲ್ತೇವೆಂಬ ಭೀತಿ ಸರ್ಕಾರಕ್ಕಿದೆ ಎಂದರು. ಪಲಾಯನ ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ. ಆದಷ್ಟು ಬೇಗ ಚುನಾವಣೆಯನ್ನು ನಡೆಸಬೇಕು. ಇನ್ನು ಪ್ರಮೋದ್ ಮಧ್ವರಾಜ್, ಬಸವರಾಜ್ ಹೊರಟ್ಟಿ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅಧಿಕಾರದ ಆಸೆಗೆ ನಾಯಕರು ಬಿಜೆಪಿ ಸೇರುತ್ತಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರನ್ನ ಪಕ್ಷ ಮಂತ್ರಿ ಮಾಡಿತು, ಕೆಪಿಸಿಸಿಯಲ್ಲಿ ಸ್ಥಾನ ನೀಡಿತು. ಅಧಿಕಾರದ ಆಸೆಗೆ ಅವರು ಪಕ್ಷ ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು ಹೇಳಿದರು. ನಮ್ಮ ಪಕ್ಷದ ಮುಖಂಡರು ನಿರಂತರವಾಗಿ ಈ ಸರ್ಕಾರದ ಭ್ರಷ್ಟಾಚಾರ, ತಪ್ಪು ನೆಪಗಳನ್ನು ಹಾಗೂ ಈ ಸರ್ಕಾರದ ಹಲವಾರು ಘಟನೆಗಳಿಗೆ ಅವರ ಕರ್ಮಕಾಂಡವನ್ನು ಬಿಚ್ಚಿಡುವಂಥ ಕೆಲಸ ನಮ್ಮ ಪಕ್ಷ ಮುಖಂಡರು ರಾಜ್ಯಾದ್ಯಂತ ಜಿಲ್ಲೆಯಂತ ಮಾಡ್ತಾ ಇದ್ದೀವಿ. ನಾವು ತಮ್ಗೆ ಅನಿಸಿರ್ಬೋದು, ಅಂದರೆ ಅಲ್ಲಿ ಇವತ್ತು ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹೇಳಿಕೊಳ್ಳೋದು ಕೂಡ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ರಾಜಧಾನಿ ಆಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ದ ಕ್ಯಾಪಿಟಲ್ ಆಫ್ ಕರಪ್ಷನ್ ಕರ್ನಾಟಕ. ಎಲ್ಲ ಹಂತಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಬಹುಶಃ ಇವರ ಸರ್ಕಾರದಲ್ಲಿ ಒಂದು ಮೆನು ಕಾರ್ಡ್ ಆಗಿರ್ಬೋದು. ಈ ಹೋಟೆಲ್ ಯಾವ ಥರ ಮೆನು ಕಾರ್ಡ್ ಇರ್ತಾರೆ, ಮೆನು ಕಾರ್ಡ್ ಹಾಕಿರ್ಬೋದು. ಮುಖ್ಯಮಂತ್ರಿಗಳಿಗೆ 2,500 ಕೋಟಿ, ಮಂತ್ರಿಗೆ 100 ಕೋಟಿ, ಬೋರ್ಡ್ ಕಾರ್ಪೊರೇಷನ್ಗೆ ಎಷ್ಟೋ ಕೋಟಿ, ಪೊಲೀಸ್ ಅಪಾಯಿಂಟ್ಮೆಂಟ್ಗೆ ಇಷ್ಟು ಕೋಟಿ. ಸೊ ಈ ರೀತಿ ಬಹುಶಃ ಒಂದು ಮೆನು ಕಾರ್ಡ್ ಸರ್ಕಾರ ಇದಾಗಿದೆ ಅಂತ ಕಾಣ್ತದೆ. ಇದು ನಾವು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ, ಮಾಧ್ಯಮಗಳು ಹೇಳ್ತಾ ಇದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾರೆ, ಜನ ಭ್ರಮನಿರಸರಾಗಿದ್ದಾರೆ ಈ ಸರ್ಕಾರದಿಂದ. ಇದೊಂದು ಲೂಟಿಕೋರರ ಸರ್ಕಾರ. ಜನರ ಹಣವನ್ನು ಲೂಟಿ ಮಾಡುವಂಥ ಈ ಸರ್ಕಾರಕ್ಕೆ ಬದ್ಧತೆ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಅಭಿವೃದ್ಧಿ ಬಗ್ಗೆ ಕೇವಲ ಅಧಿಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಇಡೀ 3 ವರ್ಷ ಕಳೆದಿದ್ದಾರೆ ಇವರು. ಮುಖ್ಯಮಂತ್ರಿ ಇರ್ತಾರೋ, ಬದಲಾವಣೆ ಆಗ್ತಾರೋ, ಮಂತ್ರಿಮಂಡಲ ಆಗ್ತಾರೋ, ಪ್ರತಿ ಇದನ್ನ ಪತ್ರಿಕೆ ತೆಗೆದು ನೋಡಿದ್ರೆ ಒಂದು ಮಂತ್ರಿಮಂಡಲದ ಬಗ್ಗೆ ಆಗ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ